ಬಂಬಿನಗುತ್ತು ಮೇಗಿನ ಕುಂಜಾಡಿ ಕೆಳಗಿನ ಕುಂಜಾಡಿ ಮಧ್ಯಸ್ಥರ ನೇತೃತ್ವದಲ್ಲಿ ಶ್ರೀ ಉಲ್ಲಾಕುಳ, ಗ್ರಾಮದೈವ ಶ್ರೀ ಅಬ್ಬೆ ಜಾಲಾಯ, ಶ್ರೀ ರಕ್ತೇಶ್ವರಿ ಮತ್ತು ಧರ್ಮದೈವ ಶ್ರೀ ಪಿಲಿಚಾಮುಂಡಿ ಹಾಗೂ ಪರಿವಾರ ದೈವಗಳಿಗೆ ಧರ್ಮ ನೇಮೋತ್ಸವವು ಏಪ್ರಿಲ್ 8 ಮತ್ತು 9ರಂದು ಕೆಳಗಿನ ಕುಂಜಾಡಿ ತರವಾಡು ಮನೆಯಲ್ಲಿ ನಡೆಯಲಿದೆ. ಕುಂಜಾಡಿ ಶ್ರೀಮತಿ ಸುಶೀಲಾವತಿ ಎನ್ ಶೆಟ್ಟಿ ಮತ್ತು ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಧರ್ಮ ನೇಮೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಇನ್ನು ಧರ್ಮ ನೇಮೋತ್ಸವ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಜೊತೆಗೆ 2 ದಿನ ನಿರಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ನಮ್ಮದು ಕುಂಜಾಡಿ ತರವಾಡು ಮನೆ ಸುಮಾರು 150 ವರ್ಷಗಳ ಇತಿಹಾಸ ಮನೆ ನಿರ್ಮಾಣ ಆಗಿರುತ್ತೆ. ಸುಮಾರು ಇದು 500 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಮನೆತನ. ಇಲ್ಲಿ ವಿಶಿಷ್ಟವಾಗಿ ಈ ಗ್ರಾಮದಲ್ಲೇ ದೇವರ ಆರಾಧನೆಗಿಂತ ಹೆಚ್ಚು ದೈವದ ಆರಾಧನೆ ಇರ್ತಕ್ಕಂಥ, ಈ ಗ್ರಾಮದಲ್ಲಿ ದೇವರಿಲ್ಲ, ದೈವವೇ ಪ್ರಮುಖ. ದೇವರಿಲ್ಲದೆ ಇರತಕ್ಕಂಥ ದೈವ ಇರತಕ್ಕಂಥ ಕ್ಷೇತ್ರ ಇದು. ದೈವಾರಾಧನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ನಮ್ಮದು ಪಾಲ್ತಾಡಿ ಹೇಳಿದ್ರೆ ಇಲ್ಲಿ ದೈವ ಪ್ರಮುಖ. ನಮ್ಮ ಮನೆತನದಲ್ಲಿ ಎರಡೂ ಇದೆ. ದೇವರ ಆರಾಧನೆ ಜಾಸ್ತಿ ಇದೆ. ದೈವಾರಾಧನೆ ಆದರೂ ದೇವಸ್ಥಾನ ಇಲ್ಲ, ಆದರೆ ದೇವರ ಮಠ ಇದೆ. ಇದೊಂದು ಮಠ. ಇಲ್ಲಿ ದುರ್ಗೆ ಉಲ್ಲೇಖ ಇದೆ. ಇದೆಲ್ಲ ಹಿರಿಯರ ಜನಪದೀಯವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಒಂದು ವನ ಇದೆ, ಆ ವನದಲ್ಲಿ ದೇವಿ ಉದ್ಭವ ಆಗಿದೆ ಅನ್ನತಕ್ಕಂಥ ಉಲ್ಲೇಖ ಇದೆ. ಆ ಕಾರಣಕ್ಕೋಸ್ಕರ ನಂತರ ಅದು ಬೇರೆ ಕಡೆ ದೇವಸ್ಥಾನ ಆಯಿತು. ಇಲ್ಲಿ ಏನೇ ಇರಲಿಲ್ಲ, ಅದಕ್ಕೋಸ್ಕರ ದೇವಿ ಆರಾಧನೆ ಆಗಬೇಕು ಅಂತೇಳಿ ಇಲ್ಲಿ ದೇವಿ ಆರಾಧನೆ ಆಗ್ತದೆ. ಅದರ ಪ್ರಕಾರ ಇಲ್ಲಿ ಒಂದು ರಕ್ತೇಶ್ವರಿ ದೈವ ಇದೆ, ಗ್ರಾಮ ದೈವ ಅಬ್ಬಜಲಯ ಅಂತಿದೆ, ಉಲ್ಲಾಕುಲು ಅನ್ನುವಂಥದ್ದು ಗ್ರಾಮ ದೈವಗಳು. ಅದರ ದೇವರ ಆರಾಧನೆ ನಿರಂತರವಾಗಿ ನಮ್ಮಲ್ಲಿ ನಡೀತಾ ಇದೆ. ಇಲ್ಲಿ ಪ್ರತಿ ಆಷಾಢದಲ್ಲಿ ದುರ್ಗಾರಾಧನೆ, ನವರಾತ್ರಿ ದುರ್ಗಾರಾಧನೆ, ವೆಂಕಟರಮಣ ದೇವರಿಗೆ ಶನಿವಾರ ಪೂಜೆ ಇದೆಲ್ಲ ನಡೀತಿತ್ತು. ಆದರೆ 60 ವರ್ಷಗಳ ಇತಿಹಾಸದಲ್ಲಿ ಇಲ್ಲಿ ದೈವ ಆರಾಧನೆ ನಡೆದಿಲ್ಲ, ದೈವಕ್ಕೆ ನೇಮಗಳು ನಡೆದಿಲ್ಲ. 60 ವರ್ಷಗಳ ಹಿಂದೆ ಒಂದು ಸಾರಿ ಧರ್ಮ ನೇಮ ಆಗಿತ್ತು, ಆ ನಂತರ ದೈವಗಳಿಗೆ ಏನಾಗಿದೆ. ಹಾಗಾಗಿ ನಮ್ಮ ತರವಾಡು ಎಲ್ಲ ಹಿರಿಯರು ಕೂತು ದೈವಗಳನ್ನು ಮಾಡಬೇಕು ಅಂತ ಕಳೆದ 4-5 ವರ್ಷಗಳಿಂದ ಚರ್ಚೆ ನಡೀತು. ಈ ವರ್ಷ ಎಲ್ಲ ಪ್ರಶ್ನೆ ಅಷ್ಟಮಂಗಳ ದೈವಜ್ಞರ ಪ್ರಶ್ನೆಯ ಪ್ರಕಾರ ಚಿಂತಿಸಿದಾಗ ಇಲ್ಲಿ ಒಂದು ರಕ್ತೇಶ್ವರಿಯ ಗುಡಿ ಕಟ್ಟಬೇಕು, ಅದು ಧರ್ಮ ನೇಮ ಕೊಡಲೇಬೇಕು ಅಂತ ಹೇಳುವಂಥದ್ದು ಬಂದ ಕಾರಣಕ್ಕೋಸ್ಕರ ಸುಮಾರು ನವೆಂಬರ್ ಕೊನೆಗೆ ಡಿಸೆಂಬರ್ದಲ್ಲಿ ದೈವಜ್ಞರ ಚಿಂತನೆಯ ಪ್ರಕಾರ ಧರ್ಮ ನೇಮಕ್ಕೆ ದಿನಗಳನ್ನು ಇಡಲಾಯಿತು. ಇದರ ಮಧ್ಯೆ ನಾವು ರಕ್ತೇಶ್ವರಿಯ ಚಾವಡಿಯನ್ನು ಕಟ್ಟಿದ್ದೆವು. ಫೆಬ್ರವರಿಯಲ್ಲಿ ಜೀರ್ಣೋದ್ಧಾರ ಆಯಿತು. ಆನಂತರ ಏಪ್ರಿಲ್ 6, 7, 8, 9 4 ದಿನಗಳ ಪರ್ಯಂತ ಧರ್ಮ ನೇಮ ನಡೆಸುವುದು ಅಂತ ದೈವಜ್ಞರ ಚಿಂತನೆಯಲ್ಲಿ ಬಂತು. 6ನೇ ತಾರೀಕು ಕಟೀಲ್ನ ದೇವಿಯ ಹರಿಕೆಯ ಬಯಲಾಟ, 8ನೇ ತಾರೀಕು ಬೆಳಿಗ್ಗೆ ಭಂಡಾರ ಬಂದು 3 ಕಡೆಯಿಂದ ಭಂಡಾರ ಬರಬೇಕು. 3 ಕಡೆಯಿಂದ ಭಂಡಾರ ಬರಬೇಕು. ಒಂದನೇದ್ದು ಇಲ್ಲೇ ಬಂಬಿಲ ಅಂತೇಳಿ, ಅಲ್ಲಿಂದ ಅದು ಅಬ್ಬಜಲಯ. ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಕುಂಜಾಡಿ ಅಂತೇಳಿ ಇನ್ನೊಂದು ಕುಂಜಾಡಿ ಇದೆ, ಅವ್ರದ್ದು ಮನೆಯಿಂದ ನಮ್ಮ ಇನ್ನೊಂದು ತರವಾಡು, ಅಲ್ಲಿಂದ ಉಳ್ಳಾಕಲು. ಇನ್ನೊಂದು ಸರ್ವೆಯಿಂದ ಒಂದು ಭಂಡಾರ ಬೇಕು, ಅದು ಪಿಲ್ಚಾಂಡಿ. ರಕ್ತೇಶ್ವರಿ ಇಲ್ಲೇ ಇದೆ. ಸುಮಾರು 13 ದೈವಗಳಿದ್ದಾವೆ. ಹಾಗಾಗಿ 2 ದಿನ ಕೇವಲ ಮನೆತನದ ಉತ್ಸವ ಆಗಬಾರ್ದು, ಧರ್ಮನೇಮ ಆದ ಕಾರಣ ಅದು ಹಿಂದೂ ಸಮಾಜದ ಉತ್ಸವ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ನಮ್ಮದು. ಹಾಗಾಗಿ ಸಮಾಜ ಸೇರಿಸಿ ಜಾತಿ, ಮತ, ಪಂಥ, ಪಂಗಡ ಎಲ್ಲ ಬದಿಗಿಟ್ಟು, ಮನೆಯವರೇ ಅಲ್ಲ ಎಲ್ಲರೂ ಕೈ ಜೋಡಿಸಿದ್ರು. ಅದಕ್ಕೆಲ್ಲ ನಮ್ಮ ಸಹಕಾರಿಗಳಿಗೆ ದಿನೇಶ್ ಇರ್ಬೋದು, ಬಾಕುಡ್ದು, ಎಲ್ಲರೂ ದೇವಣ್ಣ ಇರ್ಬೋದು, ಎಲ್ಲರನ್ನ ಜೋಡಿಸ್ಕೊಂಡು ಸಮಿತಿ ಮಾಡಿ ಊರಿನವರನ್ನೆಲ್ಲ ಸೇರಿಸಿ ಸಮಿತಿ ಮಾಡಿದ್ದೇವೆ. ಇದು ಯಾವುದೋ ಒಂದು ನಾವು ಪ್ರಮುಖರು ನಾವು ಅಷ್ಟೇ, ನಮ್ಮ ಜಾಗದಲ್ಲಿ ಆಗುತ್ತೆ. ಆದರೆ ಇಡೀ ಹಿಂದೂ ಸಮಾಜ ಒಂದಾಗಿರಬೇಕು ಇಲ್ಲಿ ಅನ್ನುವ ನಂಬಿಕೆಯಿಂದ ಇದನ್ನು ಮಾಡಬೇಕು ಅಂತ ಇತ್ತು. ಮತ್ತು ಗ್ರಾಮದ ಉತ್ಸವ ಆಗಬೇಕು. ಗ್ರಾಮಕ್ಕೂ ಇದು ಹಳ್ಳಿ ಈಗ ಸ್ವಲ್ಪ ಇದಾಗಿದೆ, ಹಿಂದೆ ಕುಗ್ರಾಮ ಇದು.
ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರನ್ನು ಜೋಡಿಸಿ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ 4 ದಿನದ ಕಾರ್ಯಕ್ರಮ.